ಮಂಗಳೂರಿನ ಕರ್ಮಾರ್ ಪಡೀಲಿನಲ್ಲಿರುವ ಶ್ರೀ ಶಾರದಾಂಬಾ ಸೇವಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಸ್ಥಾಪನೆಗೊಂಡ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿಯ ವತಿಯಿಂದ ನಡೆಯಲ್ಪಡುವ 15ನೇ ವರ್ಷದ ಶ್ರೀ ಶಾರದೋತ್ಸವವು ಕರ್ಮಾರ್ನ ಆದರ್ಶ ಶಾಲಾ ವಠಾರದಲ್ಲಿ ಸರಳವಾಗಿ ನಡೆಯಿತು. ಮಂಗಳೂರಿನ ಪಡೀಲಿನಲ್ಲಿರುವ ಶ್ರೀ ಶಾರದಾಂಬಾ ಸೇವಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ವತಿಯಿಂದ ಪ್ರತಿ ವರ್ಷ ನಡೆಸಲ್ಪಡುವ ಶ್ರೀ ಶಾರದೋತ್ಸವವು ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಸರಳವಾಗಿ ನೆರವೇರಿತು. ಕಂಕನಾಡಿಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ವೇದಮೂರ್ತಿ ಶ್ರೀನಿವಾಸ ಭಟ್ ಅವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ, ಸದಾನಂದ ವೆಂಕಟೇಶ್ವರ ಅಸ್ರಣ್ಣ, ಮಂಗಳೂರು ಪಾಲಿಕೆಯ ಸದಸ್ಯರಾದ ಶೋಭಾ ಪೂಜಾರಿ, ಚಂದ್ರಾವತಿ, ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾದ ವಾಸುದೇವ ಕೊಟ್ಟಾರಿ, ಬಿಜೆಪಿ ದಕ್ಷಿಣ ಅಧ್ಯಕ್ಷರಾದ ವಿಜಯಕುಮಾರ್ ಶೆಟ್ಟಿ, ಕಾರ್ಯದರ್ಶಿ ರಾಜೇಶ್ ಶೆಟ್ಟಿ, ಅಧ್ಯಕ್ಷರಾದ ರಾಜೇಶ್ ತಾರ್ನಾಥ್, ವಲ್ಸರಾಜ್, ವಸಂತಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯೆ ಅಂತ ಹೇಳಿದರೆ ಖಾಲಿ ಕೇವಲ ಪುಸ್ತಕವನ್ನು ಓದುವುದಾಗಲಿ ಅಥವಾ ನಾವೊಂದು ಏನೋ PhD ಅಥವಾ ಡಿಗ್ರಿ ಇಂಥದ್ದೇನೋ ಮಾಡುವುದು ಮಾತ್ರ ಅಲ್ಲ. ವಿದ್ಯೆ ಅನ್ನುವಂಥದ್ದು ಎಲ್ಲದಕ್ಕೂ ಅನ್ವಯಿಸ್ತದೆ. ಸಮಾಜದಲ್ಲಿ ಹೇಗೆ ಬದುಕಬೇಕು, ಹೇಗೆ ವ್ಯವಹರಿಸಬೇಕು, ಯಾವ ರೀತಿ ಮುನ್ನಡೆಯಬೇಕು, ಯಾವ ರೀತಿ ವ್ಯವಹರಿಸಬೇಕು, ಇದೆಲ್ಲದಕ್ಕೂ ಸೇರಿ ವಿದ್ಯೆ ಒಂದು ಜ್ಞಾನ ಅಂತ ಹೇಳುವಂಥ